ಮಂಗಳೂರಿನ ಆದ್ಯಪಾಡಿಯಲ್ಲಿ ಪ್ರಸಿದ್ಧ ಏರ್ಲೈನ್ ಸಿಬ್ಬಂದಿ ಮೇಲೆ ನಡೆದಿದೆ ಎನ್ನಲಾದ ಹಲ್ಲೆ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಮಂಗಳೂರಿನಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಇದರ ವಿರುದ್ಧ ನಗರದ ನಾಗರಿಕರು ಹಾಗೂ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಇತ್ತೀಚೆಗಷ್ಟೇ ಆದ್ಯಪಾಡಿಯಲ್ಲಿ ಪ್ರಸಿದ್ಧ ಏರ್ಲೈನ್ ಸಿಬ್ಬಂದಿಯ ಮೇಲೆ ನಡೆದಿದೆ ಎನ್ನಲಾದ ಹಲ್ಲೆ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಯಿತು. ನಗರದ ಬಾವುಟಗುಡ್ಡೆಯ ಬಸ್ಸು ತಂಗುದಾಣದಲ್ಲಿ ನಾಗರಿಕರು ಹಾಗೂ ವಿದ್ಯಾರ್ಥಿಗಳು ಸೇರಿ ಪ್ರತಿಭಟನೆ ನಡೆಸಿದರು. ಸ್ವಾತಂತ್ರ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಎಂಬ ಘೋಷವಾಕ್ಯದೊಂದಿಗೆ ಪ್ರತಿಭಟನೆ ನಡೆಯಿತು. ಫೆಬ್ರವರಿ 9ರಂದು ಮಹಿಳೆ ಮೇಲಿನ ದೌರ್ಜನ್ಯ ಖಂಡನೆ, ನಗರದಲ್ಲಿ ನಡೆಯುತ್ತಿರುವ ಈ ನೈತಿಕ ಪೊಲೀಸ್ಗಿರಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾಮಾಜಿಕ ಹೋರಾಟಗಾರ್ತಿ ವಿದ್ಯಾ ದಿನಕರ್ ಆಗ್ರಹಿಸಿದರು. Because another one of us who was just innocently going for some coffee to the airport got waylaid by a bunch of goons who decided that they could tell her and her male colleague how they should behave, where they should go, and that they could just randomly take photographs and videos and say that we are going to put this up on social media. We are going to shame you for what? They were doing nothing. They were just in the car, moving. ಮಹಿಳೆಯರ ಸಂರಕ್ಷಣೆ ನಮ್ಮ ಹಕ್ಕು ಆಗಿದೆ, ಮಹಿಳೆಯರು ಬಲಿಷ್ಠವಾಗಬೇಕಾಗಿದೆ ಎಂದು ವಿದ್ಯಾರ್ಥಿ ಮುಖಂಡ ಸುಹಾನ್ ಆಳ್ವ ಹೇಳಿದರು. ಮಂಗಳೂರು ನಗರದಲ್ಲಿ ಮಹಿಳೆಯರು ಸದಾ ಸುರಕ್ಷತೆಯಿಂದ ಇರುವಂತಹದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಯಾವುದೇ ಒಂದು ಅಡ್ಡಿಮತ್ತು ಕೂಡ ನಾವು ನಿಲ್ಲಲ್ಲ, ಮುಂದೆ ಹೋಗ್ತೇವೆ. ಮಹಿಳೆಯರ ಸುರಕ್ಷತೆ ನಮ್ಮ ಹೆತ್ತ ತಾಯಿಯ ಸುರಕ್ಷತೆ ಇದ್ದ ಹಾಗೆ, ನಮ್ಮ ಸ್ವಂತ ತಂಗಿಯರ ಸುರಕ್ಷತೆ ಇದ್ದ ಹಾಗೆ. ಪ್ರತಿಭಟನೆಯಲ್ಲಿ ನಗರದ ನಾಗರಿಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.